नमस्कार. कारवार प्लस कोकणी न्यूज चॅनलाचे तुमगेले स्वागत. आत पळया आयचे खबरो. अंकोला शिरूर दुर्घटने बेपत्ता व्यक्तीच्या शोध कार्याक उदकाच्या अतिप्रवाहान अडचणी. अंकोला शिरूर दुर्घटना प्रकरणात गंगावळी न्हंयेत शोध कार्याक अनुमती ना जावन ईश्वर मलवे पंगडाक शोध कार्याक अडचणी. घटनास्थळार हजर आशिल्ले ईश्वर मलवे पंगडान दिल्ली उतराप्रमाणे काल शिरूरात आगमन केले. अमाशे दिवस न्हंयेत उदकाचो प्रवाह सहज स्थितीन उरता, ह्या कारणान शोध कार्याक फुडें सरिले. ह्या कार्या खातीर 5 होडी आनी मच्छीमारी लोकांनी सिद्धता केल्ली. पोलीस खात्याच्या अनुमती विना हे कार्य स्थगीत उरले. जाल्यार न्हंयेचे उदक वेगान व्हांविल्ल्यान पोलिसान अनुमती दिली ना. पुढे पोलिसान अनुमती दिल्यानंतर आपूण शोध कार्याक अवश्य येता अशें ईश्वर मलवे हेमी उत्तर दिले अशें प्रसार माध्यमाक माहिती दिला. ನೋಡಿ ಸುಮಾರು ಇಲ್ಲಿ ನನ್ನ ಲೆಕ್ಕದಲ್ಲಿ ಗಾಡಿ ಅಡಿಗೆ ಹೋಗಿದ್ ಲೆಕ್ಕದಲ್ಲಿ ಸುಮಾರು ಒಂದು 30 ಅಡಿಯಿಂದ ಕೆಳಗೆ ಹೋಗಿರ್ಬೇಕು. ಯಾಕೆ ಒಂದನೇದಾಗಿ ಒಂದು ಮಣ್ಣೀರು ಬಿದ್ದಿರ್ಬೇಕು. ಯಾಕಂದ್ರೆ ಇಲ್ಲಿ ನೋಡಿ ನೀರು ಒಂದೇ ಲೆಕ್ಕ ಹೋಗ್ತಾ ಇದೆ. ಎಲ್ಲಾದ್ರೂ ಗಾಡಿ ಈಗ ಲೋ ಟೈಟ್ ಉಂಟು, ಇಷ್ಟು ತನಕ ಬಂದಿದೆ ನೋಡಿ. ಇಲ್ಲಿಂದ ಕಮ್ಮಿ ಅಂದ್ರೆ ಒಂದು 6 ಅಡಿ ಕಮ್ಮಿ ಆಗಿದೆ ಇವತ್ತು. ಇನ್ನು ಸಹ ಈ ಅಮಾವಾಸ್ಯೆ ಟೈಮಲ್ಲಿ ಸಮುದ್ರದಲ್ಲಿ ಕಮ್ಮಿ ಆಗ್ತದೆ, ಆದ್ರೆ ಇಲ್ಲಿ ಕಮ್ಮಿ ಆಗಲಿಲ್ಲ. ಮೇಲ್ಗಡೆ ನೀರು ಬರ್ತಾ ಉಂಟು. ಮೇಲ್ಗುಡ್ಡ ಯಾವ ಊರ ಆ ಕಡೆ ಯಲ್ಲಾಪುರ ಕಡೆಯಿಂದ ಮೇಲ್ಗಡೆ ಮಳೆ ಉಂಟು, ಅದರಿಂದ ಇಲ್ಲಿ ಕಮ್ಮಿ ಆಗಿಲ್ಲ. ನಮ್ಮ ಸಮುದ್ರದಲ್ಲಿ ಲೋ ಟೈಟ್ ಆಗಿ ಕಮ್ಮಿ ಆಗಿದೆ. ಅದರಿಂದ ನಾವು ಈಗ ಇಲ್ಲಿ ಬಂದು ಈಗ ಆ ಗಾಡಿ ಇರುವ ಜಾಗ ಸಹ ನಮ್ಗೆ ಒಂದು ಅಂದಾಜು ಪ್ರಕಾರ ಇಲ್ಲಿ ನೀರು ಟೈಟ್ ಕಮ್ಮಿ ಆಗಿದ್ರೆ ಒಂದು ವೇಳೆ ಅದರ ಸುಳಿಗೆ ಗೊತ್ತಾಗ್ತದೆ ಇಷ್ಟೇ ಅಡಿಯಲ್ಲಿ ಉಂಟಂತ. ಈಗ ನೋಡಿ ಎಷ್ಟು ಅಡಿಯಲ್ಲಿ ಉಂಟು ಅದು ಗೊತ್ತೇ ಆಗಲ್ಲ, ಯಾಕಂದ್ರೆ ಒಂದೇ ಪ್ರಮಾಣ ನೀರಿದೆ. ಅದರಿಂದ ಈಗ ನಾವು ಮೇಲಧಿಕಾರಿಗೆ ಮತ್ತೆ ಸಲ್ಲಿಸಿ ನಾವು ಇವತ್ತು ನಾವು ಹೋಗುದಿಲ್ಲ, ಯಾಕೆಂದ್ರೆ ನಾಳೆ ಪರ್ಮಿಷನ್ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಈಗ ನೋಡುವ, ಇವತ್ತು ನೋಡಿ ನಾವು ನಾಳೆ ಹೋಗುವ ಒಂದು ಕಾರ್ಯಾಚರಣೆಯನ್ನು ಮಾಡ್ತೇವೆ. ನೋಡುವ ನಾವೇನ್ ಮಾಡುವ. ಅದು ಕಂಬಿ ಕಾಣು ಸೋನಲ್ಲ ಅವರು ಕಲ್ಲು ಒತ್ತರಿ ಕಲ್ಲು ಉಂಟು. ಅಪ್ಪ ಈ ಸೈಡ್ ಹೋಗೋರು ಹೊರಗಡೆ ಕಂಬಿ ಮಾತಾಡಿದ್ರು. പിന്നെ ತಗಡ್ ಶೀಟ್ ಉಂಟು. ಇಪ್ಪ ಎನ್ನ ಅಂದಾಜಿ ಬಂಡಿ ಉಂಡಲ್ಲೇ ಕೀಳ್ತಾ ಮಣ್ಣೆಲ್ಲ ಉಳ್ಳು போயிட்டு ಮಣ್ಣು ಉಂಟು. अंकोला शिरूर दुर्घटना स्थळार शिक्षण मंत्री मधु बंगारप्पाली भेट. कारवार. अंकोला शिरूर दुर्घटना स्थळार शिक्षण मंत्री मधु बंगारप्पा हेमी भेट देऊन परीक्षण केले. आमदार भीमण्ण नाईक तशेंच काँग्रेस प्रमुखाबरोबर डोंगर कोसळून मृत जाल्ल्या जगन्नाथ नाईक हेमगेल्या घराक भेट देऊन तेमगेल्या कुटुंबाली विचारपूस करून धैर्य देऊन तेमगेल्या कुटुंबाक वैयक्तीक 1.5 लाख रुपये देणगी देऊन मानवीयता दाखवून मृत कुटुंबाल्या एक सदस्याक सरकारी नोकरी आणि नवीन घर बांधून दिवचो भरोसो दिलो अशें प्रसार माध्यमाक माहिती दिला. ಕಂಪ್ಲೀಟ್ ಆಯ್ತು. ಹಿಮಾಲಯ ಪ್ರೈವೇಟ್ ನೀವು ಕಂಪ್ಲೀಟ್ ಆಗಿದೆ. ಯಾವಾಗ ಕಂಪ್ಲೀಟ್ ಮಾಡಿದ್ರಿ? ಅವರು 3 ಜನ ಇಲ್ಲಿವರೆಗೆ ಜುಲೈ 16 ಕಾಲಂತ ಇವರು ನಮ್ಮನೆ ನೀವೇನ್ ಮಾಡ್ತಾ ಇದ್ದೀರಾ? ಮ್ಯಾನೇಜ್ಮೆಂಟ್ ಸರ್, ಇದು ಎಸ್ಪಿ ಕಾಮತ್ರಿ ಇದಾರಲ್ಲ ಸರ್, ಆ ಟ್ರಸ್ಟ್ ನಲ್ಲಿ ದಿನಕರ್ ದೇಸಾಯಿ ಪ್ರೈಮರಿ ಸ್ಕೂಲ್ ಅಲ್ಲಿ PM ಹೈಸ್ಕೂಲ್ ನಲ್ಲಿ ಅಲ್ಲಿ ಪ್ರೈಮರಿ ಸ್ಕೂಲ್ ನಲ್ಲಿ ಹೆಡ್ ಮಾಸ್ಟರ್ ಆಗಿದ್ದೆ. ಅಲ್ಲಿ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯರಾದಂತಹ ಪುರುಷೋತ್ತಮ್ ನಾಯ್ಕರು ಅವರು ಇವರು ಸಂಬಂಧಿಕರು ಅಂತಾರೆ ಹಗಲಿಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಸರ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಬಾಡಿ ಸಿಗ್ಲಿಲ್ಲ ಅಂದ್ರೆ ಕೆಲವೊಂದು ಅದಕ್ಕೆ ಕಾನೂನಾತ್ಮಕವಾದ ಕೆಲವೊಂದು ಇದಿದೆ. ಅಂದ್ರೆ ಅದು ಯಾವ ರೀತಿಯಾಗಿ ಅದಕ್ಕೆ ಒಂದು ಸರ್ಕಾರದ ವತಿಯಿಂದ ಡಾಕ್ಯುಮೆಂಟ್ಸ್ ಮಾಡಬೇಕು, ಅವ್ರು ಮಾಡ್ತಾರೆ. ಅದಕ್ಕೆ ನೀವು ಅವ್ರಿಗೆಲ್ಲ ಹೇಳಿ, ಅದು ಸ್ವಲ್ಪ ಅವ್ರಿಗೂ ತೊಂದರೆ ಆಗುತ್ತೆ. ಕೆಲವು ಅಫಿಡವಿಟ್ ಎಲ್ಲ ಮಾಡ್ಕೊಡ್ಬೇಕು. ಮತ್ತೆ ಮನೆ ಒಂದು ಮತ್ತೆ ಮುಂದಿನ ಒಂದು ಜೀವನಕ್ಕೆ ಒಂದು ಏನು ಮಾಡಂಗಿಲ್ಲ. ಈಗ ಒಂದು ಅತಂತ್ರ ಸ್ಥಿತಿಯಲ್ಲಿ ಇದ್ದಾರೆ ಸರ್. ಅವರು ಮಾನಸಿಕವಾಗಿ ಸಾಕಷ್ಟು ಬಳಲಿದ್ದಾರೆ ಸರ್. ಅಂದ್ರೆ ಒಂದು ಬಾಡಿನೂ ಸಿಗ್ಲಿಲ್ಲ. ಈಗ ಒಂದು ಆದ್ರೆ ಒಂದು ಏನು ಮಾಡ್ಬೇಕು, ಒಂದು ಅದೇ ಒಂದು ಕಾರ್ಯ ಏನು ಮಾಡ್ಬೇಕು ಅದ್ರ ಬಗ್ಗೆನೂ ಒಂದು ಗೊಂದಲದಲ್ಲಿ ಇದ್ದಾರೆ. ಓಕೆ, ಯಾರು ನೋಡಿ ಅವ್ರ ರಿಲೇಷನ್ಸ್ ಯಾರು? ಇವರು ಸ್ಥಳೀಯ ಪುರುಷೋತ್ತಮ ರಿಲೇಷನ್ ನಮ್ಮ ನಾವು ಪುರುಷೋತ್ತಮ ಅವ್ರ ಜೊತೆಗೆ ನಾನು ಟಚಲ್ಲಿ ಇರ್ತೀನಿ. ಎಲ್ಲರೂ ಯಾರ್ಯಾರು ಸ್ನೇಹಿತರು ಇರ್ತಾರೆ ಎಲ್ಲರೂ ಸಹ DC ಅವರು SP ಅವರು ಇಲ್ಲೇ ಇದ್ದಾರೆ, ಬಂದಿರು ಸಿಕ್ಕಿದ್ರು ನನಗೆ. ಅಲ್ಲ ಅವ್ರು ಮತ್ತೆ SP ಅವರಲ್ಲ, SP ಅವ್ರಿಗೂ ಮಾತಾಡ್ತಾರೆ, DC ಅವರಲ್ಲ. ಅದೆಲ್ಲ ರೂಲ್ಸ್ ಎಲ್ಲ ಇರುತ್ತೆ. ಅದೇನಿದೆ ಫಾರ್ಮಾಲಿಟೀಸ್ ಮಾಡಿ ಇರ್ಬೋದು. ಯಾಕೆಂದ್ರೆ ಅನಿವಾರ್ಯವಾಗಿ ಅಂತ ಸಂದರ್ಭದಲ್ಲಿ ಆ ತರ ಇರ್ತದೆ, ಅದು ಕಾನೂನು ಹಂಗಿದೆ. ಅವರೆಲ್ಲ ಏನ್ ಡಾಕ್ಯುಮೆಂಟ್ಸ್ ಕೊಡ್ತಾರೆ ಪುರುಷೋತ್ತಮ ಅವರೇ ಮಾಡ್ತೀವಿ. ಅದೊಂದು ಕಡೆಗೆ ಸರ್ಕಾರದಿಂದ ಒಂದು ಬಾಂಡ್ ಅವರೇ ಹೇಳ್ತಾರೆಲ್ಲ. ಅವ್ರು ಏನ್ ಹೇಳ್ತಾರೆ ಧೈರ್ಯವಾಗಿರ್ರಿ, ಇವೆಲ್ಲ ಗೊತ್ತಾಗಲ್ಲ, ಇವೆಲ್ಲ ಹಿಂಗೆ ಆಗ್ಬಿಡ್ತಾರೆ. ನಮ್ಮ ಹಣೆ ಬರ ಕೆಲವು ಸತಿ ಸರಿ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ದುಃಖಕ್ಕೆ ನಾವೇನು ಸಮಾಧಾನ ಹೇಳಕ್ಕಾಗಲ್ಲ. ಅದು ನೀವೇ ಅನುಭವಿಸಿರ್ತೀವಿ.
ಆದ್ರೆ ಸರ್ಕಾರ ನಿಮ್ ಜೊತೆ ಇರ್ತದೆ, ನಾವೆಲ್ಲ ಇರ್ತೀವಿ. ನಮ್ಮವರು ಅಂತ ಹೇಳಿದಾಗ ನಾವು ಹಂಗೆ ಕುತ್ಕೊಳ್ಳೋದಕ್ಕಾಗೋದಿಲ್ಲ. ಯಾವತ್ತೂ ಅಷ್ಟೇ ಯಾವುದೇ ಸಂದರ್ಭದಲ್ಲಿ ನಾವು ಏನಾದ್ರು ನಮ್ಮ ಕಡೆಯಿಂದ ಸಹಕಾರ ಬೇಕಾದ್ರೆ ಭೀಮಣ್ಣವ್ರು ನಂಗೆ ಅದಕ್ಕೆ ನಾನು ಹೇಳಿದ್ರು, ನಾ ಮತ್ತೆ ಪದೇ ಪದೇ ಮಧ್ಯಾಹ್ನ ಬರ್ಬೇಕಂತ ಇದ್ದೆ. ಮತ್ತೆ ಬೇರೆ ಬೇರೆಯವರೆಲ್ಲ ಬಂದು ಹೋಗೋರು ಇಲ್ಲ, ಸ್ವಲ್ಪ ಸಮಾಧಾನ ಅವ್ರಿಗೆ ಇದೆ. ನಮಗೂ ಫ್ಲಡ್ಸು ಎಲ್ಲ ಪ್ರಾಬ್ಲಮ್ ಆಯ್ತು. ಆಮೇಲೆ ಭೀಮಣ್ಣವ್ರು ಏನಾದ್ರು ಸ್ವಲ್ಪ ದಿವಸ ಆಗ್ಲಿ ಆಮೇಲೆ ನೀವು ಬಂದ್ಬಿಡು, ಯಾಕಂದ್ರೆ ಪಾಪ ಅವ್ರಿಗೂ ಬಹಳ ನೋವಲ್ಲಿ ಭೀಮಣ್ಣವ್ರು ಗೊತ್ತು ಚೆನ್ನಾಗಿ ಗೊತ್ತಿರೋದ್ರಿಂದ ನಾನು ಕೂಡ ಮಾತಾಡ್ತೀನಿ. ಬೇರೆಯವ್ರ ಮೂಲಕ ಮಾತಾಡಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಬಟ್ ಧೈರ್ಯವಾಗಿರಿ, ಇಬ್ರು ಹೆಣ್ಮಕ್ಳು ಬೇರೆ ಇದ್ದಾರೆ. ಅದೆಲ್ಲ ಫಾರ್ಮಾಲಿಟೀಸ್ ನಮ್ಮ ಸರ್ಕಾರದ ವತಿಯಿಂದ ನಾವು ಏನ್ ಮಾಡ್ಬೇಕೋ ಮಾಡ್ತೀವಿ. ನೀವೆಲ್ಲ ಅಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಿ, ನಾವೆಲ್ಲ ಇರ್ತೀವಿ. ಏನೇ ಸಂದರ್ಭ ಇವಂಗೊಂದು ನೌಕರಿ ಕೊಟ್ರೆ ಇಲ್ಲ ಸರ್, ಪ್ರೈವೇಟ್ ಅನುದಾನ ಬಂದಿದೆ ಸರ್. 2004 ನಿಂದ ಸ್ಟಾರ್ಟ್ ಆಗಿದೆ. ಎಷ್ಟು ಮಟ್ಟಿಗೆ ಕೊಡಕ್ಕಾಗತ್ತೆ ಪ್ರಯತ್ನ ಪಡ್ತೀವಿ. ಯಾಕಂದ್ರೆ ಇಂಥ ಸಂದರ್ಭ ಯಾರಿಗೂ ಅನುಭವ ಇರೋದಿಲ್ಲ. ನಾವು ನೋಡೋಣ. ಸಾರಿ ಸರ್, ಚೆನ್ನಾಗಿ ನೋಡ್ಕೊಳ್ಳಿ, ಧೈರ್ಯವಾಗಿರ್ಲಿ. ಅವರು ಏನು ಎಲ್ಲ ಗೊತ್ತಾಯ್ತು. ನಿಮ್ಮಿಬ್ರಿಗೂ ಏನು ಕೆಲಸ ಎಲ್ಲಿ ನೋಡ್ಬೇಕು, ಯಾರಿಗಾರು ಹೇಳಿಸಿ ಏನಾದ್ರು ಮಾಡೋಣ. ಅಮ್ಮನ ಜೊತೆಗೇನೆ ಇರ್ಬೇಕು, ಗೊತ್ತಾಯ್ತಲ್ಲ. ಜೊತೆಗಿದ್ದು ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಸ್ವಲ್ಪ ಧೈರ್ಯವಾಗಿರಮ್ಮ. ಬೇರೆ ವಿಚಾರ ಎಲ್ಲ ಪುರುಷೋತ್ತಮ್ ಅವರು, ನಮ್ಮ ಅಧ್ಯಕ್ಷರು, ಭೀಮಣ್ಣವರು, ಇಲ್ಲಿ ಎಲ್ಲ ಮುಖಂಡರೆಲ್ಲ ನಿಮಗೆ ಯಾವಾಗಲೂ ಸಹಾಯ ಮಾಡ್ತಾರೆ. ಮನೆ ಕಟ್ಸ್ಕೊಡ್ತಕ್ಕಂಥದ್ದು ವ್ಯವಸ್ಥೆ ನಾನು ಸತೀಶ್ ಅವ್ರಿಗೆ ಮಾತಾಡ್ತೀನಿ. ಯಾಕಂದ್ರೆ ಅವರೇ ಶಾಸಕರು ಇರೋದ್ರಿಂದ ಅವ್ರ ಮೂಲಕ ನಾವು ಹೇಳ್ಬೇಕಾಗುತ್ತೆ. ಬರಬೇಕು, ಅದನ್ನು ಜವಾಬ್ದಾರಿಯಾಗಿ ನೀವು ಧೈರ್ಯವಾಗಿರ್ತೀವಿ. ಧೈರ್ಯ ತಗೊಳ್ಬೇಕಿದೆ, ಸ್ವಲ್ಪ ಕಷ್ಟ ಆಗ್ತದೆ. यल्लापूर नंदोळी ग्रामपंचायत व्याप्तीच्या मागोड धबधब्यावर लागी रस्तो कोसळलो. यल्लापूरच्या नंदोळी ग्रामपंचायत व्याप्तीच्या मागोड झरी लागी रस्तो कोसळण हानी जाल्ल्या घटनास्थळार आमदार शिवराम हेब्बार यांनी भेट देऊन स्थळ परीक्षण केले आणि पुढील क्रम घेवचे आश्वासन दिले. इतल्यान कारवार प्लस कोंकणी बातमीपत्र हिंगा सोंपता. व्हिडिओ लाईक करा, शेअर करा आणि कमेंट करच्याक विसरू नाकात. कारवार प्लस कोंकणी न्यूज चॅनलाचे पुराय अपडेट मिळण्यासाठी कारवार प्लस कोंकणी न्यूज चॅनल सबस्क्राईब करा आणि बेल आयकॉन क्लिक करा. धन्यवाद.